ನೋಡಿ, ಬೆಡ್ ಬ್ಲಾಕಿಂಗ್ ಸಂಬಂಧಪಟ್ಟಾಗೆ ಏಪ್ರಿಲ್ 25ಕ್ಕೆ ಇಲ್ಲಿ BBMP ಅಧಿಕಾರಿಗಳು ಲೆಟರ್ ಬರೆದಿದ್ದಾರೆ. ಇಲ್ಲಿ ನಮಗೆ ಒತ್ತಡ ಆಗ್ತಿದ್ದಾರೆ, ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಬ್ಲಡ್ ಸಂಬಂಧಪಟ್ಟಾಗೆ BBMP ಆಫೀಸರ್ಸ್, ಹೈಯರ್ ಆಫೀಸರ್ ರಿಟರ್ನ್ ಕಂಪ್ಲೇಂಟ್ ಟು ದಿ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಇದೆ, ಅವ್ರ ತನಿಖೆ ಕೂಡ ಮಾಡಿದ್ದಾರೆ. ಬಹುಶಃ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಕರೆಕ್ಟಾಗಿ ತನಿಖೆ ಮಾಡೋ ವಿಚಾರ ಇವತ್ತಾಗಲಿ. ಅದು ಒಬ್ಬ ಸಂಸದರಂತ ಹೇಳಿಕೊಳ್ಳುವಂಥದ್ದು ಸೂರ್ಯರವರು ಬಹುಶಃ ಅವರಿಗೆ ಸೌಹಾರ್ದದ ಪಾಠ ಕಲಿಸಲಿಲ್ಲ ಅಂತ ಕಾಣ್ತದೆ, ಅವ್ರಿಗೆ ಕಲ್ಚರೇ ಇಲ್ವಾ ಅಂತೇಳಿ. ಏಕ್ದಮ್ ಹೋಗಿ 205 ಜನ ಕೆಲಸ ಮಾಡುವಲ್ಲಿ ಬರೇ ಒಂದು 17 ಹೆಸರು ತಗೊಂಡು ತದನಂತರ ಇಲ್ಲದ ಅಧಿಕಾರಿಗೆ ಹೆಸರು ತಗೊಂಡು ಆರೋಪ ಮಾಡಿ ಗದ್ದಲ ಎಬ್ಬಿಸುವಂಥ ವಿಚಾರ ಏನು? ಮತ್ತೆ ತಪ್ಪು ಅರ್ಥ ಆದಾಗ ಅಲ್ಲಿ ಹೋಗಿ ಮತ್ತೆ ಕ್ಷಮೆ ಕೇಳೋದು. ಇವರ ಪರಿಸ್ಥಿತಿ ಗೊತ್ತುಂಟ, ಮಗುಗೆ ಚೂಟುದು ಇವರೇ, ತೂಗಿಸುವುದು ಕೂಡ ಇವರಾಗುವಂಥ ಪರಿಸ್ಥಿತಿ ಆಗ್ತದೆ. ಈಗ ಅವ್ರನ್ನ ಹೇಳ್ತಾರೆ, ನನಗೆ ಗೊತ್ತಿರಲಿಲ್ಲ, ನನಗೆ ಯಾರ ಪಟ್ಟಿ ಕೊಟ್ಟರು. ಅಲ್ಲಿ ಅಧಿಕಾರಿ ಯಾರು? ತುಳಸಿ ಮದ್ದಿನಿ ಮತ್ತು ವೀರಭದ್ರಯ್ಯ. ಆ ಬೆಂಗಳೂರಿನಲ್ಲಿ 8 ವಾರ್ ರೂಮ್ ಇದೆ, ಝೋನ್. ಈ ಒಂದು ಝೋನಿಗೆ ಇರುವಂಥದ್ದು ಒಂದು, ಈ ದಕ್ಷಿಣ ವಾರ್ ಝೋನಿಗೆ ಇದ್ದದ್ದು ತುಳಸಿ ಮದ್ದಿನಿ IAS ಆಫೀಸರ್ ಮತ್ತು ವೀರಭದ್ರ ಈಸ್ ಇನ್ಚಾರ್ಜ್. ಅಲ್ಲಿಗೆ ಸಂಬಂಧ ಪಡೆದಂಥ ಸರ್ಫರಾಜ್ ಖಾನ್ ಅಂತ ಸುಮ್ಮನೆ ಹೆಸರು ಹಾಕಿದ್ರು. ನೋಡಿ ಎಷ್ಟು ದಿಕ್ಕು ತಪ್ಪಿಸ್ತಾರೆ ಅಂತೇಳಿ. ಸೆಕೆಂಡ್, IAS ವಾಕಿನ್ ಇಂಟರ್ವ್ಯೂ ಕರೆದಿದ್ದಾರೆ, ಯಾರಿಗೂ ಮಾಡೋರು ತಗೊಂಡಿದ್ದಾರೆ ಔಟ್ಸೋರ್ಸ್ ಮುಖಾಂತರ. 5ರಲ್ಲಿ 205ರಲ್ಲಿ ಬರೇ ESR ತಗೊಂಡು ಈಗೇನು ಹೇಳ್ತಾರೆ, ಮೊನ್ನೆ ಹೋಗಿ ಕ್ಷಮೆ ಕೇಳಿ, ನನಗೆ ಯಾರ ಪಟ್ಟಿ ಕೊಟ್ಟರು, ನನ್ನ ಪಟ್ಟಿಯನ್ನು ಓದಿದೆ ಅಂತ ಹೇಳ್ತಾರೆ. ಹೌದಾ? ನಾನು ಕೇಳುವಂಥದ್ದು, ನಿಮ್ಗೆ ಯಾರು ಪಟ್ಟಿ ಕೊಟ್ಟಿದ್ದಾರೆ ಆ ಅಧಿಕಾರಿ ಹೆಸರು ಹೇಳಿ ಫಸ್ಟಿಗೆ. IAS ಅಧಿಕಾರಿಗಳ ಅಸೋಸಿಯೇಷನ್ ಹ್ಯಾಸ್ ರೈಟ್ ರಿಟರ್ನ್ ಲೆಟರ್ ಟು ದಿ ಗೌರ್ಮೆಂಟ್. ಈ ರೀತಿ MPಗಳ ಇಂಟರ್ಫಿರೆನ್ಸ್ ಬಗ್ಗೆ IAS ಅಧಿಕಾರಿಗೆ ಇವತ್ತು ಲೆಟರ್ ಬರೆದಿದ್ದಾರೆ, ನಮ್ಮನ್ನು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತೇಳಿ. ಇಸ್ ಇಟ್ ನಾಟ್ ಶೇಮ್ಫುಲ್? ಕೋವಿಡ್ ಟೈಮ್ನಲ್ಲಿ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ಕೆಲಸ ಮಾಡೋ ಬದಲು ಅವರು ಹ್ಯಾಂಡಲ್ ಮಾಡಲಿಕ್ಕೆ ಹೋಗುವಂಥದ್ದು. ನಾನು ಹೇಳ್ತೇನಲ್ಲ, ಈ ಬೆಡ್, ಈ ಆಕ್ಸಿಜನ್ ಯಾವ ಒಂದು ಲೆವೆಲಿಗೆ ಇಷ್ಟು ನಮ್ಮ ಹತ್ರ ಬೆಡ್ ಇದೆ, ಇನ್ನು ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. 1 ತಿಂಗಳ ನಂತರ ಪರಿಸ್ಥಿತಿಗಿಂತ ಚಿಂತಾಜನಕವಾಗಿ ಇದೇ ರೀತಿ ಹೋದರೆ, ನಾವು ಇದನ್ನು ಪ್ರಿವೆನ್ಷನ್ ಮಾಡದಿದ್ದರೆ ಜನರು ಕೂಡ ಸಹಕಾರ ಕೊಡಬೇಕು. ಇದನ್ನು ನಾವು ಪ್ರಿವೆನ್ಷನ್ ಮಾಡದಿದ್ದಲ್ಲಿ 1 ತಿಂಗಳ ನಂತರ ಚಿಂತಾಜನಕ ಪರಿಸ್ಥಿತಿಗೆ ನಾವು ಮುಟ್ಲಿಕ್ಕಿದ್ದೆ, ಔಟ್ ಆಫ್ ಕಂಟ್ರೋಲ್. ಇದರಲ್ಲಿ ಇದನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಸರ್ಕಾರ ಕೂಡ ಪ್ಲ್ಯಾನ್ ಮಾಡಬೇಕು, ಜನರು ಕೂಡ ಸಹಕಾರ ಕೊಡಬೇಕು. ನನ್ನ ಮನೆಯಲ್ಲಿ ಯಾರಾದರೂ ಸೋಂಕಿತರಾದರೆ, ಒಬ್ಬರ ಮನೆಯಲ್ಲಿ ಒಂದು ವ್ಯವಸ್ಥೆ ಇದ್ದರೆ ಕರೆಕ್ಟ್, ಅದಲ್ಲಂತಿದ್ದರೆ ನನ್ನಲ್ಲಿ ಇರೋದು 2 ರೂಮು, ಒಂದೇ ಶೌಚಾಲಯ ಅಂತ ಹೇಳಿದರೆ ನನ್ನ ಮನೆಯವರಿಗೆ ಇರ್ತದಾ? ಆಗ ಮನೆಯಲ್ಲಿ ರೋಗ ಬಂದವನು ಅರ್ಥ ಮಾಡಿಕೊಳ್ಬೇಕಲ್ಲ. ನಾನಿದ್ದು ನನ್ನ ಮಗನಿಗೆ ಮನೆಯವರಿಗೆ ನಾನು ಕೊಡಬಾರ್ದು ಅಂತ ಹೇಳಿ ಅವನು ಕೋವಿಡ್ ಕೇರ್ ಸೆಂಟ್ರಿಗೆ ಹೋಗಬೇಕು. ಅಲ್ಲಿ ಅದೇ ಮನೆಯಲ್ಲಿದ್ದರೆ ಅವನು ಗುಣಮುಖರಾಗಿ ಬರುವಾಗ ಇದ್ದ ಮನೆಯವರು ಕೊಡ್ತಾರೆ, ಮನೆಯವರು ಅಲ್ಲಿ ಅಂಗಡಿಗೆ ಹೋದ ಅಂಗಡಿಯವರಿಗೆ ಕೂಡ ಕೊಡ್ತಾರೆ. ಮತ್ತೆ ಆಫ್ಟರ್ 1 ಮಂತ್ ಪರಿಸ್ಥಿತಿ ಏನಾಗ್ಬೋದು? ಸೊ ಜನರ ಸಹಕಾರ ಕೂಡ ಅತಿ ಅಗತ್ಯ. ಜನರ ಸಹಕಾರ ಕೊಡಲಿಕ್ಕೆ ಜನರಿಗೆ ಬೇಕಾಗುವಂತಹ ಕನಿಷ್ಠ ಮಟ್ಟದ ಸಹಕಾರವನ್ನು ನಾವು ಇವತ್ತು ರಾಜ್ಯ ಸರ್ಕಾರ ಇವತ್ತು ನೀಡಬೇಕು. ಫಸ್ಟ್ ಡೋಸ್ ಸೆಕೆಂಡಿಗೆ ಇಲ್ಲ, ಫಸ್ಟ್ ಡೋಸ್ ಆದದೇ 7% ಬಂಟ್ವಾಳ ತಾಲೂಕಿನಲ್ಲಿ, ಇಲ್ಲಿ 20%. ಅಲ್ಲ, ಆಗ ಬಂದಾಗಲೂ ಕೂಡ ಕರೆಕ್ಟ್, ಆವಾಗಲೂ ಬಂದಾಗಲೂ ಕೂಡ ಏನು ಎಕ್ಸ್ಟ್ರಾ ಸ್ಟಾಕ್ ಏನು ಬರಲಿಲ್ಲ ಅಲ್ಲ. ಕರೆಕ್ಟ್, ಐ ಅಂಡರ್ಸ್ಟ್ಯಾಂಡ್. ಐ ಅಗ್ರಿ. ಈಗ ಫಸ್ಟಿಗೆ ಬಂದದಂತ ಹೇಳಿದರೆ ಈಗ ದಿವಸಕ್ಕೆ 50-100 ಬರ್ತಿತ್ತಲ್ಲ, ಅಷ್ಟೇ ಬರ್ತಿತ್ತದ್ದು. ಓವರಾಲ್ ನಮಗೇನು ಫುಲ್ ಸ್ಟಾಕ್ ಏನು ಎಲ್ಲಿ ಕೂಡ ಬರ್ತಿರಲಿಲ್ಲ. ಆ 50-100 ತಗೊಳ್ಳಿಕ್ಕೆ ಕೂಡ ಸ್ಟಾರ್ಟಿಂಗ್ ಜನ ಬರಲಿಲ್ಲ ಇದರಲ್ಲಿ. ಅದು ಆಸ್ ಸ್ಟೇಟ್ ಗೌರ್ಮೆಂಟ್ ನಾವು ಫಸ್ಟೇ 50 ಅದನ್ನು ತೆಕ್ಕೊಂಡು ಕಂಪನಿಯಿಂದ ತೆಕ್ಕೊಂಡು ನಾವು ಬೇಕಾದ ಸ್ಟಾಕ್ ನಮ್ಮ ದೇಶಕ್ಕೆ ಇಡಬೇಕು, ರಾಜ್ಯಕ್ಕೆ ಇಡಬೇಕು. ಒಂದು. ಎರಡನೇದು, ನೀವು ಪ್ರೈವೇಟ್ ಸೆಕ್ಟರ್ ನೀವು ಎಲ್ಲ ಕಡೆ ಹೋಗಿ ಕೊಡಲೇ ಇಲ್ಲ. ಫಾರಿನ್ ಬೇರೆ ದೇಶದಿಂದ ಬಂದಂಥ ಏನು ವ್ಯಾಕ್ಸಿನೇಷನ್ ಇದೆ ಅಲ್ಲ, 2-3 ಕಂಪನಿಗಳು
ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದಾಗ ನೀವು ಅವ್ರನ್ನ ಎಂಟರ್ ಮಾಡಲಿಕ್ಕೆ ಬಿಡಲಿಲ್ಲ. ಈಗ ಶಾರ್ಟೇಜ್. ಅರೆ ನಮಗೆ ಯಾರು ಯಾವ ಇಂಜೆಕ್ಷನ್ ಆದರೆ ಆಯಿತು, ಜನ ತೆಕ್ಕೊಳ್ತಾ ಅವ್ರಿಗೆ ಬೇಕಾದದನ್ನು ಗೌರ್ಮೆಂಟಲ್ಲೂ ಫ್ರೀ ಕೊಡಿ, ಪ್ರೈವೇಟಲ್ಲಿ ದುಡ್ಡು ಕೊಡ್ತಾರೆ. ಅದು 18 ವರ್ಷ 40 ವರ್ಷ 60 ವರ್ಷ ಯಾಕೆ? ನಮ್ಮ ಮಗನೇ 10 ವರ್ಷ ನನಗೆ ಕೊಡಬೇಕಪ್ಪ, ನಾನು ಪ್ರೈವೇಟಿಗೆ ಕೊಡ್ತೇನೆ. ಬೇಕಾದಷ್ಟು ಅವೈಲಬಿಲಿಟಿ ಬರಲಿ. ಇದನ್ನು ಇಂದಿರಾ ಗಾಂಧಿಯವರು, ಕಾಂಗ್ರೆಸ್ ನಮ್ಮ ರಾಜೀವ್ ಗಾಂಧಿ ಅವರು ಮಾಡಿದ್ದು ಪೋಲಿಯೋ ಇದ್ದ ಸಂದರ್ಭದಲ್ಲಿ. ಇದನ್ನು ನಾವು ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡು ವ್ಯಾಕ್ಸಿನೇಷನನ್ನು ನಾನು ಹೇಳಿದ ರೇಟಿಗೆ ಬರಬೇಕು, ನಾನು ಕಲಿಸಷ್ಟೇ ರಾಜ್ಯಕ್ಕೆ ಕಲಿಸಬೇಕು, ಆ ರಾಜ್ಯದವರು ಹೇಳಿದ ಆಸ್ಪತ್ರೆಗೆ ಕೊಡಬೇಕು. ಎಲ್ಲ ಆಸ್ಪತ್ರೆಗೆ ಇಲ್ಲ, ಕೆಲವು ಆಸ್ಪತ್ರೆ ಮೆನ್ಷನ್ ಮಾಡ್ತಾರೆ ಮೆಡಿಕಲ್ ಕಾಲೇಜ್, ಅದಕ್ಕೆ ಮಾತ್ರ ಕೊಡಬೇಕು. ಮತ್ತು ನಾನು ಹೇಳಿದ ದೇಶಕ್ಕೆ ಕಲಿಸ್ಬೇಕು. ಅವನಿಗೆ ತಲೆಗೆಟ್ಟಿದೆ ಫ್ಯಾಕ್ಟ್ರಿ, ಅವನಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ. ಅವನು ನಿಮ್ಮ ಸಾವಯವ ಬಡಂದಲ್ಲಿ ಬಿಟ್ಟು ಹೋದ, ಅಲ್ಲಿ ಆರಾಮದಲ್ಲಿದ್ದಾನೆ. ಆಯಿತು, ಬೇರೆ ಬರುವವರನ್ನು ಎಂಟರ್ ಮಾಡಲಿಕ್ಕೆ ಬಿಡಲಿಲ್ಲ. ಯಾಕೆ? ವೈ? ಈಗ ಎಷ್ಟು ಜನ ಇಲ್ಲಿ ಇದಾಗ್ತಿದ್ದಾರಲ್ಲ, ಒಂದು ನಯ ಪೈಸೆ ಇಲ್ಲ. ಇಂಜೆಕ್ಷನ್ ಪ್ರಿಂಟ್ ಬರುವಾಗ ಒಂದು ಫೋಟೋ ಧರ್ಮಕ್ಕೆ, ನಯ ಪೈಸೆ ಕೊಡೋದೆ. ಅದೇ ಹೋಗಿ ಇಷ್ಟು ಭಾರತ ಇಷ್ಟು ಕೊಡ್ತೇವೆ, ಎಷ್ಟು ಟೋಟಲ್ ಇನ್ವೆಸ್ಟ್ಮೆಂಟ್ 50% ನಾವು ಕೊಡ್ತೇವೆ, ನಮಗೆ 70% ನಮಗೆ ಕೊಡಬೇಕು ಮದ್ದು, ಇಷ್ಟು ಪ್ರೊಡ್ಯೂಸ್ ಆಗಬೇಕು ನಮಗೆ ಹೇಳುವಂಥ ಹಕ್ಕಿತ್ತು. ಅವು ಮಾಡ್ತಿದ್ದ. ನಾವೇನು ಕೊಡಲಿಲ್ಲ, ಬರೀ ಪೋಸ್ ಒಂದು ರೌಂಡ್ ಎಲ್ಲ ಪೋಸ್ ಕೊಟ್ಟು ಬಂದು ನಾನೇ ರಿಸರ್ಚ್ ಮಾಡಿ ತಯಾರು ಮಾಡುವಾಗೆ ಪೋಸ್ ಕೊಟ್ಟು, ಈಗ ಗೊತ್ತಾಗ್ತದಲ್ಲ ಪರಿಸ್ಥಿತಿ ಏನಂತೇಳಿ. ದಿಸ್ ಈಸ್ ಎ ಫ್ಯಾಕ್ಟ್ ಆದಂಥ ವಿಚಾರಗಳು ಇವತ್ತು ಈ ಸಮಸ್ಯೆಗಳಿಗೆ. ಆದ ಕಾರಣ ಈ ಲಾಕ್ಡೌನ್ ಪೀರಿಯಡ್ಗೆ ಸರ್ಕಾರ ಸ್ಪಷ್ಟವಾಗಿ ತಮ್ಮ ಪ್ಲ್ಯಾನನ್ನು ಹೇಳಿ, ವ್ಯಾಕ್ಸಿನೇಷನ್ಗೆ ಏನು ಪ್ಲ್ಯಾನ್,